ಯಲ್ಲೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಉಳ್ಳೂರು ಎಂಬಲ್ಲಿ ಗ್ರಾಮ ಪಂಚಾಯತ್ ಸದಸ್ಯ ದಯಾನಂದ್ ಶೆಟ್ಟಿಗಾರ್ ಎಂಬುವರ ಖಾಸಗಿ ಸ್ಥಳದಲ್ಲಿ ಕಾಪು ಪುರಸಭೆ ದುರ್ನಾತ ಬೀರುವ ತ್ಯಾಜ್ಯ ಸುರಿದು ಹೋಗಿದ್ದು ಸುತ್ತಲ ಜನ ಸಾಂಕ್ರಾಮಿಕ ರೋಗ ಭೀತಿ ಎದುರಿಸುವಂತಾಗಿದೆ. ಕಾಪು ಪುರಸಭೆ ಯಲ್ಲೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬೃಹತ್ ತ್ಯಾಜ್ಯ ಗುಂಡಿ ನಿರ್ಮಿಸಿದ್ದು ಆರಂಭದಲ್ಲಿ ಜನರ ವಿರೋಧವಿದ್ರೂ ಅಗತ್ಯ ಎಂಬ ನೆಲೆಯಲ್ಲಿ ಜನರಿಗೆ ಸಮಸ್ಯೆಯಾಗದ ರೀತಿಯಲ್ಲಿ ಸಂಜೆ ಹೊತ್ತು ಸಾಗಿಸುವುದಾಗಿ ಪುರಸಭೆ ಭರವಸೆ ನೀಡಿತ್ತು. ಅದರಂತೆ ತ್ಯಾಜ್ಯ ನಿರಂತರವಾಗಿ ಸಂಜೆ ಹೊತ್ತು ಸಾಗಾಟವಾಗುತ್ತಿದೆ. ಕಿರಿದಾದ ರಸ್ತೆ ಇದಾಗಿದ್ದು ಜನರ ಓಡಾಟಕ್ಕೆ ಸಮಸ್ಯೆಯಾಗುತ್ತಿದ್ರು ತ್ಯಾಜ್ಯ ವಿಲೇವಾರಿ ಅಗತ್ಯ ಎಂಬ ನಿಟ್ಟಿನಲ್ಲಿ ಜನ ಸಹಿಸಿಕೊಳ್ಳುತ್ತಿದ್ರು ಮಾನವೀಯತೆ ಮೆರೆದ ಪುರಸಭೆ ಅಕ್ರಮವಾಗಿ ದನಗಳನ್ನು ಮೇಯಲು ಕಟ್ಟುವ ಪ್ರದೇಶದಲ್ಲಿ ತ್ಯಾಜ್ಯ ಸುರಿದು ಹೋದ ಬಗ್ಗೆ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದು ತಕ್ಷಣವೇ ಅಕ್ರಮವಾಗಿ ಸುರಿದ ತ್ಯಾಜ್ಯವನ್ನ ತೆರವುಗೊಳಿಸಬೇಕು, ತಪ್ಪಿದಲ್ಲಿ ಮುಂದೇನು ಮಾಡಬೇಕು ಎಂಬುದನ್ನು ಸ್ಥಳೀಯರೆಲ್ಲ ಸೇರಿ ನಿರ್ಮಾಣ ಮಾಡಬೇಕಾಗ್ತಿತ್ತು ಎಂಬುದಾಗಿ ಸ್ಥಳದ ಮಾಲೀಕ ಗ್ರಾಮ ಪಂಚಾಯತ್ ಸದಸ್ಯ ದಯಾನಂದ್ ಶೆಟ್ಟಿಗಾರ್ ಎಚ್ಚರಿಸಿದ್ದಾರೆ. ಇಲ್ಲಿ ಪುರಸಭೆಯವರು ಕಸವನ್ನು ಕೊಂಡೋಗ್ತಿದ್ರು, ಅದಕ್ಕೆ ನಾವೇನು ಆಕ್ಷೇಪಣೆ ಹೆಚ್ಚು ಮಾಡಲಿಲ್ಲ. ಆದರೆ ಅವರೆಲ್ಲ ಈಗ ಪ್ರೈವೇಟ್ ಜಾಗದಲ್ಲಿ ಅಂದರೆ ನಮ್ಮದೇ ಜಾಗದಲ್ಲಿ ಅವರು ಈ ಕಸವನ್ನೆಲ್ಲ ಹಾಕಿದ್ದಾರೆ. ಇಲ್ಲಿ ಎಲ್ಲ ಇದು ಆ ಕಾಗೆಗೆ ಎಲ್ಲ ಕೊಂಡೋಗಿ ನಮಗೆಲ್ಲ ಉಪದ್ರ ಮಾಡ್ತದೆ. ಮತ್ತು ಇಲ್ಲಿ ದನ ಎಲ್ಲ ಪಶು ಇದು ಮಾಡಲಿಕ್ಕೆ ಉಂಟು, ಅದೆಲ್ಲ ತಿಂದರೆ ನಮಗೆ ತುಂಬ ಕಷ್ಟ ದನಗಳಿಗೆಲ್ಲ. ಅದನ್ನು ಈಗ ಏನು ನಮಗೆ ಗೊತ್ತಾಗದೆ ಹೀಗೆ ಎಲ್ಲ ಅಡ್ಡದಲ್ಲಿ ತಂದು ಹಾಕಿ ಹೋಗಿದ್ದಾರೆ.